ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎರಡೂ ಜಿಲ್ಲೆಗಳಿಂದಾಗಿ ಪುತ್ತೂರು ಮತ್ತು ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿರುತ್ತದೆ. ಎರಡೂ ಜಿಲ್ಲೆಯ 13 ಸ್ಥಾನಗಳಲ್ಲಿ 2 ಸ್ಥಾನ ಮಾತ್ರ ಕಾಂಗ್ರೆಸ್ ಗೆದ್ದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥ ಈ ಸಂತಸದ ಸಂಭ್ರಮದಲ್ಲಿ ನಾವು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಬ್ಬರೂ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಪ್ರಥಮ ಆದ್ಯತೆಯನ್ನು ನೀಡಬೇಕು ಅಂತ ಹೇಳುವ ಒತ್ತಾಯವನ್ನು ಇಡೀ ಸಮಸ್ತ ಪುತ್ತೂರಿನ ಜನ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ಎರಡೂ ಜಿಲ್ಲೆಗಳು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಹಿನ್ನಡೆಯಾಗಿರುವಂಥ ಹಿಂದುತ್ವದ ಆಧಾರದಲ್ಲಿ ಮತ್ತು ಸೂಕ್ಷ್ಮವಾಗಿ ಯಾವಾಗಲೂ ಕಾಂಗ್ರೆಸ್ಸನ್ನು ತುಳಿಯುವಂಥ ಕೆಲಸ ಒಂದು BJPಯಿಂದ ಆಗ್ತಾ ಇರುವಂಥ ಎರಡೂ ಜಿಲ್ಲೆಗಳಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಪುನರಪಿ ಗಟ್ಟಿಯಾಗಿ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಎರಡೂ ಜನ ಇವತ್ತು ಪುತ್ತೂರಿನ ಅಶೋಕ್ ಕುಮಾರ್ ರೈ ಮತ್ತು ಉಳ್ಳಾಳದ UT ಖಾದರ್ ಅವರಿಗೂ ಸಚಿವ ಸಂಪುಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಆದ್ಯತೆಯನ್ನು ನೀಡಬೇಕಾಗಿದೆ. ಅದರಲ್ಲೂ ನಾವು ಮುಖ್ಯವಾಗಿ ಇವತ್ತು ಪುತ್ತೂರಿನ ಶಾಸಕರು ಪ್ರಥಮ ಬಾರಿಗೆ ಶಾಸಕರಾಗಿರಬಹುದು. ಆದರೆ ಇವತ್ತು ಇಡೀ ಎರಡು ಜಿಲ್ಲೆಗಳಲ್ಲಿ ಈ ಕಾಂಗ್ರೆಸ್ಸಿನ ಹೀನಾಯ ಒಂದು ರೀತಿಯ ಸೋಲಿನ ಸಂದರ್ಭದಲ್ಲೂ ಪುತ್ತೂರಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು, ನಾಯಕರುಗಳನ್ನು, ಮತದಾರರನ್ನು ಒಂದು ರೀತಿಯ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದರ ಮೂಲಕ ಜನರ ಮನವನ್ನು ಗೆದ್ದು ಇವತ್ತು ಅಶೋಕ್ ಕುಮಾರ್ ರೈ ಅವರು ಚುನಾಯಿತರಾಗಿದ್ದಾರೆ. ಮತ್ತು ಈ ಭಾಗಕ್ಕೆ ಸುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಪುತ್ತೂರು ಭಾಗಕ್ಕೆ ನಮ್ಮ ಪಕ್ಷದ ವತಿಯಿಂದ ಸುಮಾರು 50 ವರ್ಷಗಳಿಂದ ಸಚಿವ ಸ್ಥಾನ ಸಿಕ್ಕಿರುವುದಿಲ್ಲ. 2 ಬಾರಿ ವಿನಯ್ ಕುಮಾರ್ ಸೊರಕೆ ಅವರಾದರೂ ಅವರು ಸಚಿವರಾಗಿರಲಿಲ್ಲ. ಅದರ ನಂತರ ಶಕುಂತಲಾ ಶೆಟ್ಟಿ ಅವರು 1 ಬಾರಿ ಆಗುವಾಗಲೂ ಅವರು ಸಚಿವರಾಗಿರಲಿಲ್ಲ. ಮತ್ತು ಉಳಿದ ಸಂದರ್ಭದಲ್ಲಿ BJP ಅವರೇ ಆಗಿದ್ದದ್ದು, ಅವರು ಸಹ ಸಚಿವರಾಗಿ ಇಲ್ಲಿ ಇರಲಿಲ್ಲ. ಆದರೆ ಈ ಬಾರಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ರಾಜ್ಯದಲ್ಲಿ ಬಹುಮತದ ಕಾಂಗ್ರೆಸ್ ಸರ್ಕಾರ ಬಂದಿರುವುದರಿಂದ ಪುತ್ತೂರಿಗೆ ಸಚಿವ ಸ್ಥಾನವನ್ನು ಒದಗಿಸಿಕೊಡಬೇಕು. ಯಾವುದೇ ಕಾರಣಕ್ಕೂ ನಾವು ಎಲ್ಲ ನಮ್ಮ ಇವತ್ತು ಕಾರ್ಯಕರ್ತರು ಈ ಮಟ್ಟಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅಶೋಕ್ ಕುಮಾರ್ ರೈ ಅವರನ್ನು ಸಚಿವರನ್ನಾಗಿ ಮಾಡಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯ ಉಸ್ತುವಾರಿಯನ್ನು ಅವರಿಗೆ ಕೊಡುವುದರ ಮೂಲಕ ಈ ಭಾಗದ ಜನರ ಮನವನ್ನು ಗೆಲ್ಲುವಂಥ ಕೆಲಸಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್ ಮತ್ತು CLP ನಾಯಕರು ಆಗಿದ್ದು ಈಗ ಸಿದ್ದರಾಮಯ್ಯರವರ ಮೂಲಕ ನಾವು ಒತ್ತಾಯವನ್ನು ತರುವುದಲ್ಲದೆ ರಾಷ್ಟ್ರೀಯ ಉಸ್ತುವಾರಿಗಳಾದಂಥ ಸುರ್ಜಿವಾಲಾ, ವೇಣುಗೋಪಾಲ್ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಇವರೆಲ್ಲರ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರನ್ನು ಪ್ರಥಮ ಸಾಲಿನಲ್ಲೇ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಿ ಈ ಕ್ಷೇತ್ರದ ಈ ಜಿಲ್ಲೆಯ 2 ಜಿಲ್ಲೆಯ ಪಕ್ಷದ ಸಂಘಟನೆಗೆ ಪೂರಕವಾಗಿ ಅವರನ್ನು ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳುವ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. AVG English Medium School located in Alappuzha, Krishnanagara, Mudnooru, Puttur highlights patriotism centric education with Bharatiya values. Located in municipality area, a blend of urban and rural atmosphere, informing the kids' progress to the parents on daily basis. Fine English environment in the classrooms, effective communication with the parents, easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. AVG English Medium School and unit of AVG Educational and Charitable Trust, Alappuzha, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.